ಭೂತಾರಾಧನೆ, ದೈವಾರಾಧನೆ, ಪ್ರೇತಭೂತಗಳ ನಂಬಿಕೆಯಿಂದ ಮನೆ ಮಾತಾಗಿರುವುದು ಕರಾವಳಿ ಭಾಗ. ಈ ಕರಾವಳಿ ಭಾಗದಲ್ಲಿ ಇನ್ನೊಂದು ವಿಶೇಷ ಏನೆಂದರೆ ಪ್ರೇತಗಳ ಮದುವೆ. ಈ ಪ್ರೇತಗಳ ಮದುವೆ ಪ್ರತಿ ವರ್ಷದ ಆಷಾಢ ಮಾಸ ಅಂದರೆ ಆಟಿ ತಿಂಗಳಲ್ಲಿ ಪ್ರೇತಗಳಿಗೆ ಮದುವೆನ ಮಾಡಿಸ್ತಾರೆ. ಮದುವೆಯಾಗದೆ ಸತ್ತವರು ಅತೃಪ್ತ ಆತ್ಮಗಳಾಗಿ ತಿರುಗಾಡ್ತಿರ್ತಾರೆ ಎಂಬುದು ಈ ಭಾಗದ ನಂಬಿಕೆ. ಮದುವೆ ಮನೆಯಲ್ಲಿ ಸಂಭ್ರಮ ಇರುತ್ತೆ. ಈ ಮದುವೆ ಯಾರ್ದು ಅಂತ ಹೇಳ್ತಾ ಹೋಗ್ತೇನೆ. ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು. ನಾನು ಯಾರ ಮದುವೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇದು ಹರಿಣಾಕ್ಷ ಮತ್ತು ವಿದ್ಯಾಶ್ರೀ ಎಂಬುವರ ಮದುವೆ. ಇಲ್ಲಿ ನಡೆದಿದ್ದು ಮದುವೆ, ಅದು 3 ವರ್ಷಗಳ ಹಿಂದೆ ಮೃತಪಟ್ಟವರು. ಇವರಿಬ್ಬರ ಮದುವೆಯನ್ನು ಸಾಂಪ್ರದಾಯಬದ್ಧವಾಗಿ ನೆರವೇರಿಸಲಾಗುತ್ತೆ. ಮೃತಪಟ್ಟ ಗಂಡು ಹಾಗೂ ಹೆಣ್ಣಿನ ನಿಶ್ಚಿತಾರ್ಥ ಮೊದಲಿಗೆ ನಡೆಯುತ್ತೆ. ಆರಕ್ಷತೆ, ಹಾರ ಬದಲಾವಣೆ, ಸಪ್ತಪದಿ, ಹೆಣ್ಣು ಒಪ್ಪಿಸಿ ಕೊಡುವುದು ಮತ್ತು ಶುಭ ಸಮಾರಂಭದಲ್ಲಿ ಕೊನೆಯಲ್ಲಿ ಭರ್ಜರಿ ಊಟ ಎಲ್ಲವೂ ಮಾಮೂಲಿಯಾಗಿ ಮದುವೆಯಂತೆ ಇಲ್ಲೂ ಇರುತ್ತೆ. ಆತ ಗಂಡು ಹೆಮ್ಮೆಯಿಂದ ಎದೆ ಸೆಡೆದು ನಸುನಗುತ್ತಾ ನಿಂತಿರ್ತಾನೆ. ಮದುಮಗಳು ರೇಷ್ಮೆ ಸೀರೆಯಲ್ಲಿ ನಾಚುತ್ತಾ ಮಿಂಚುತ್ತಿರ್ತಾಳೆ. ಮದುವೆ ಸಮಯದಲ್ಲಿ ಮದುಮಕ್ಕಳನ್ನು ಕೂರಿಸ್ತಾರೆ. ಎಲ್ಲ ಶಾಸ್ತ್ರ ನಡೆಯುತ್ತೆ. ಮದುವೆ ಮನೆಯಲ್ಲಿ ಅಂದರೆ ಜೀವಂತವಾಗಿರ್ತಾರಲ್ಲ, ಅವ್ರಿಗೆ ಹೇಗೆ ಶಾಸ್ತ್ರಗಳನ್ನೆಲ್ಲ ಮಾಡ್ತಾರೆ ಅದೇ ರೀತಿಯಲ್ಲಿ ಇವ್ರಿಗೂ ಈ ಪ್ರೇತಗಳ ಮದುವೆಯಲ್ಲೂ ಈ ಶಾಸ್ತ್ರಗಳೆಲ್ಲವೂ ನಡೆಯುತ್ತೆ. ಇಷ್ಟೆಲ್ಲ ನೀವು ನೋಡಿದ ನಂತರ ನಿಮಗೊಂದು ತಲೆಯಲ್ಲಿ ಓಡ್ತಿರುವಂಥ ಪ್ರಶ್ನೆಗಳು ಕೆಲವರಿಗೆ ಗೊತ್ತಿರಲ್ಲ, ಯಾಕೆ ಮದುವೆ ಮಾಡ್ತಾರೆ ಅನ್ನೋದು. ಕೆಲವರಿಗೆ ಗೊತ್ತಿರುತ್ತೆ. ನಾರ್ಮಲಾಗಿ ತುಳುನಾಡು ಅಂದರೆ ಕರಾವಳಿ ಭಾಗದವ್ರಿಗೆ ಪ್ರೇತಗಳ ಮದುವೆನ ಯಾಕೆ ಮಾಡ್ತಾರೆ ಅನ್ನೋದು ನಾರ್ಮಲಾಗಿ ಗೊತ್ತಿರುತ್ತೆ. ಗೊತ್ತಿಲ್ಲದವ್ರಿಗೆ ನಾನು ಪ್ರೇತಗಳ ಮದುವೆನ ಯಾಕೆ ಮಾಡ್ತಾರೆ ಅಂತ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಆ ಜೋಡಿ ಮರಣದ ನಂತರ ಜೀವನದಲ್ಲಿ ಸಂತೋಷದಿಂದ ಬದುಕ್ತಾರೆ ಎಂಬುದು ಈ ಪ್ರೇತ ಕಲ್ಯಾಣದ ನಂಬಿಕೆಯಾಗಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಮೃತಪಟ್ಟರೆ ಅವರ ಆತ್ಮ ಪ್ರೇತವಾಗಿ ಅಲೆದಾಡುತ್ತೆ. ಜೀವನದ ಸಕಲ ಸುಖಗಳನ್ನು ಅನುಭವಿಸದೆ ಸತ್ತ ಕಾರಣದಿಂದ, ಅಲ್ಲದೆ ಆ ಪ್ರೇತ ಮದುವೆ ವಯಸ್ಸಿಗೆ ಬಂದಾಗ ಮನೋಸಹಜ ಅಸೂಯೆಯಿಂದ ಮನೆಯವರಿಗೆ ತೊಂದರೆ ಕೊಡಲು ಆರಂಭಿಸುತ್ತೆ. ಅಂದರೆ ಪ್ರಾರಂಭ ಮಾಡುತ್ತೆ, ತೊಂದರೆನ ಕೊಡುತ್ತೆ ಅನ್ನೋದಕ್ಕೆ ಈ ಪ್ರೇತಗಳಿಗೆ ಮದುವೆನ ಮಾಡಿಸ್ತಾರೆ. ಅದರಲ್ಲೂ ಆ ಪ್ರೇತಾತ್ಮದ ಅಣ್ಣನೋ ಅಥವಾ ತಂಗಿಯೋ ಮದುವೆ ಆಗುವ ಸಂದರ್ಭದಲ್ಲಿ ಈ ಪ್ರೇತದ ಕಿರುಕುಳ ಅಧಿಕವಾಗಿರುತ್ತೆ. ಆಗ ಮನೆಯವರು ವಾಡಿಕೆಯಂತೆ ಜ್ಯೋತಿಷಿ ಅಥವಾ ಮಂತ್ರವಾದಿಗಳ ಬಳಿಗೆ ಹೋಗಿ ಕೇಳ್ತಾರೆ. ಮದುವೆ ಸೆಟ್ ಆಗುತ್ತೆ. ಆ ಮೂಲಕ ಅವರ ಮನೆಯಲ್ಲಿ ಸತ್ತ ಆತ್ಮವೊಂದು ಶಾಂತಿ ಸಿಗದೆ ಅಲೆದಾಡುತ್ತಿದ್ದು ದಾಂಪತ್ಯ ಜೀವನಕ್ಕೆ ಇಳಿದು ತನ್ನ ಪಾಡಿಗೆ ತಾನು ಬದುಕಲು ಶುರು ಮಾಡುತ್ತೆ. ಹೀಗೆ ಮದುವೆ ಮಾಡಿಸೋದ್ರಿಂದ ಪ್ರೇತಾತ್ಮಗಳು ತನ್ನದೇ ಸುಖ ಸಂಸಾರವನ್ನು ಕಟ್ಟಿಕೊಂಡು ಜೀವನ ನಡೆಸುತ್ತೆ. ಬದುಕಿರುವ ತಮ್ಮ ಸಂಬಂಧಿಕರಿಗೆ ಯಾವುದೇ ತೊಂದರೆ ನೀಡುವುದಿಲ್ಲ ಅನ್ನೋದು ಜನರ ನಂಬಿಕೆ. ಅಷ್ಟೇ ಅಲ್ಲದೆ ಪ್ರೇತಗಳಿಗೆ ಮದುವೆ ಮಾಡಿಸಿದ್ರ ಎರಡೂ ಕುಟುಂಬಗಳು ಮುಂದೆ ಸಂಬಂಧವನ್ನು ಹಾಗೆ ಉಳಿಸಿಕೊಂಡು ಬರಬೇಕು. ಇನ್ನು ಮುಂದೆ ಆ ಸಂಬಂಧಗಳು ಅಂದರೆ ಕುಟುಂಬಗಳು ಇಬ್ಬರು ಹತ್ತಿರದ ನೆಂಟರಾಗುತ್ತಾರೆ. ಆ ಕುಟುಂಬದಲ್ಲಿ ಯಾವುದೇ ಅಂದರೆ ಆ ಎರಡೂ ಕುಟುಂಬಗಳಲ್ಲಿ ನಡೆಯುವ ಪ್ರತಿ ಸಮಾರಂಭಕ್ಕೆ ಹೋಗಿ ಬರುವುದು ಸಾಮಾನ್ಯವಾಗಿರುತ್ತೆ. ನಮ್ಮ ಮನೆಯ ಎಲ್ಲ ಆಗು ಹೋಗುಗಳಲ್ಲೂ ಆ ಪ್ರೇತ ಕುಟುಂಬವನ್ನು ಕರೆಯುವುದು ಕೂಡ ವಾಡಿಕೆ. ಹೀಗೆ ಪ್ರೇತಗಳ ಮದುವೆ ಮಾಡುವ ಮೂಲಕ ಆತ್ಮಗಳಿಗೆ ಆ ನಂತರ ಪಿಶಾಚಿ ಆಗದಂತೆ ಮಾಡುವುದು ತುಳುನಾಡಿನ ನಂಬಿಕೆಯಲ್ಲೊಂದು. ಸತ್ತವರ ಬಗ್ಗೆ ಕೂಡ ಕಾಳಜಿ ತೋರಿಸುವಂಥದ್ದು ತುಳುನಾಡಿನ ಸಂಸ್ಕೃತಿ ವಿಭಿನ್ನತೆಗೆ ಇನ್ನೊಂದು ಹೊಸ ಸಾಕ್ಷಿ ಅಂತಲೇ ಹೇಳ್ಬೋದು. ನೀವು ಆರವಾರನು ನಾನು ಇನ್ನೇನು ಬಳಿಕ ಈ ಆರವಾರನು ನಿಗಲನಿಸಿ తాతల వత్తులే
ತಾತ ಬಂಗಾರ ಬರೋ